ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯ ನೈಸರ್ಗಿಕ ವಿಪತ್ತುಗಳ ಬಗ್ಗೆ ತಿಳಿಯಲು ಹೋಗಿದ್ದಾರೆ. ಸಿದ್ದರಾಮಯ್ಯನವರಿಗೆ ಅವಮಾನಕರವಾಗಿ ಕಪ್ಪು ಬಾವುಟ ತೋರಿಸಿ ಮೊಟ್ಟೆ ಎಸೆದಿದ್ದಾರೆ. ಇಂತಹ ಘಟನೆ ರಾಜ್ಯದಲ್ಲಿ ಪ್ರಥಮ. ಈ ಘಟನೆಗೆ ಖಂಡಿಸುತ್ತೇನೆ. ಈ ಕೃತ್ಯದಲ್ಲಿ ಭಾಗಿಯಾದವರ ಮೇಲೆ ಕ್ರಮ ಜರುಗಿಸಬೇಕೆಂದು ವಿನಯ್ ಕುಮಾರ್ ಸುರಕ್ಕೆ ಒತ್ತಾಯಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಕೊಡಗು ವಿಪತ್ತಿನಿಂದ ತತ್ತರಗೊಂಡಿದೆ. ಜನರಲ್ಲಿ ಆತಂಕ ಮನೆ ಮಾಡಿದೆ. ದೂರದೃಷ್ಟಿ ಇಲ್ಲದ ಡಿಸಿ ಕಚೇರಿ ಗುಡ್ಡದ ಮೇಲೆ ಕಟ್ಟಿದ್ದಾರೆ. 5 ಕೋಟಿಯ ಡಿಸಿ ಕಚೇರಿಗೆ 7 ಕೋಟಿ ತಡೆಗೋಡೆ ಕಟ್ಟಿದ್ದಾರೆ. ಶಾಶ್ವತ ಪರಿಹಾರಕ್ಕೆ ಈ ಸರ್ಕಾರ ಯಾವುದೇ ಕೆಲಸ ಮಾಡಿಲ್ಲ ಎಂದು ಆರೋಪಿಸಿದರು. ಆ ದೃಷ್ಟಿಯಿಂದ ವಿರೋಧ ಪಕ್ಷದ ನಾಯಕರು ಭೂಕಂಪ ಆಗ್ತದೆ, ದಿವಸ ಪತ್ರಿಕೆಯಲ್ಲಿ ಓದ್ತಾ ಇದ್ವಿ, ಭೂಕಂಪ ಆಗ್ತದೆ, ನೈಸರ್ಗಿಕ ವಿಪತ್ತಾಗ್ತದೆ ಅನ್ನುವಂಥ ರೀತಿಯಲ್ಲಿ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಇವತ್ತು ಈ ಪ್ರಥಮ ಅಲ್ಲ, ಹಿಂದೆ ಕೂಡ ಎಲ್ಲೇ ಯಾವುದೇ ರೀತಿಯ ದುರಂತಗಳಾಗಲಿ, ದುರ್ಘಟನೆಗಳಾಗಲಿ, ವಿಪತ್ತಾಗಲಿ ಅಲ್ಲಿ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ತಾ ಇದ್ದರು. ಮೊನ್ನೆ ಅವರು ಕೂಡ ಭೇಟಿ ಕೊಡುವಂಥ ಸಮಯದಲ್ಲಿ ಯಾವುದೋ ಒಂದು ಕಾರಣವನ್ನು ಹಿಡ್ಕೊಂಡು ಇವತ್ತು ಯಾವುದೋ ಒಂದು ಕೋಮು ಪ್ರಚೋದನಾ ಅಲ್ಲಿ ಏನು ಆ ಜಿಲ್ಲೆಗೆ ಶಾಶ್ವತವಾದಂಥ ಪರಿಹಾರ ಏನಾಗಬೇಕಾಗಿತ್ತು, ಅದರ ಬಗ್ಗೆ ಪ್ರಯತ್ನಗಳೇನಾಗಬೇಕಾಗಿತ್ತು,